ಕೊರೋನಾ ವೈರಸ್ ಕುರಿತು ಜನಸಾಮಾನ್ಯರು ಸಾಕಷ್ಟು ಮುಂಜಾಗ್ರತೆ ಕ್ರಮ ವಹಿಸುವ ಅಗತ್ಯವಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಡೆಡ್ಲಿ ಕೊರೋನಾ ವೈರಸ್ ಸೋಂಕು ತಡೆಯಲು ಈಗಾಗಲೇ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದೆ. ಕೊರೋನಾ ವೈರಸ್ ಕುರಿತು ಜನರಲ್ಲಿ ಯಾವುದೇ ಭಯ ಬೇಡ, ಆದರೆ ಈ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗಿದೆ. ಜನರು ಕೆಲ ದಿನಗಳವರೆಗೆ ಮನೆಯಲ್ಲೇ ಇರಬೇಕು, ಸೋಂಕು ಹರಡದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಜನರಲ್ಲಿ ಮನವಿ ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾ ಕೊರೋನಾ ವಿರುದ್ಧ ಇಡೀ ಜಗತ್ತು ರಕ್ಷಣೆಗೆ ಒಂದಾಗಬೇಕು ಅನ್ನೋದು ಅವರ ಭಾವನೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ವಿಶೇಷವಾಗಿ ಕೊರೋನಾ ನಿಯಂತ್ರಣಕ್ಕೆ ನಮ್ಮ ಇಬ್ಬರು ಮಂತ್ರಿಗಳನ್ನು ನಿಯೋಜಿಸಲಾಗಿದೆ. ಆರೋಗ್ಯ ಮಂತ್ರಿಗಳಾದ ಶ್ರೀರಾಮುಲು ಮತ್ತು ಉನ್ನತ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಸುಧಾಕರ್ ಅವರ ಇಬ್ಬರು ನೇತೃತ್ವದಲ್ಲಿ ಇಡೀ ರಾಜ್ಯದಂತೆ ಓಡಾಟಗಳು ಪ್ರಾರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಮ್ಮ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣಗಳು, ನಮ್ಮೆಲ್ಲ ಬಸ್ ನಿಲ್ದಾಣಗಳು ಸೇರಿದಂತೆ ಹೊರಗಿನಿಂದ, ಹೊರದೇಶದಿಂದ ಅಥವಾ ಬೇರೆ ಮೂಲಗಳಿಂದ ಬರುವಂಥ ಎಲ್ಲ ಪ್ರಯಾಣಿಕರನ್ನು ತಪಾಸಣೆ ಮಾಡೋದು ಸೇರಿದಂತೆ ಜೊತೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಕೊರೋನಾ ನಿಯಂತ್ರಣಕ್ಕೆ ಬೇಕಾದಂತೆ ಯೋಜನೆಯನ್ನು ರೂಪಿಸುತ್ತೇವೆ ಮತ್ತು ಅದನ್ನು ನಾವು ಯಶಸ್ವಿ. ಕೊರೋನಾ ವೈರಸ್ ಹಾವಳಿ ತಡೆಯಲು ಪ್ರಧಾನಿ ನರೇಂದ್ರ ಮೋದಿ ನಾಳೆ ಜನತಾ ಕರ್ಫ್ಯೂಗೆ ಕರೆ ನೀಡಿದ್ದು, ಮಂಗಳೂರಿನಲ್ಲಿ ಭಾರೀ ಬೆಂಬಲ ವ್ಯಕ್ತವಾಗಿದೆ. ನಾಳೆ ಅಗತ್ಯದ ವಸ್ತುಗಳು ಸೇವೆ ಹೊರತುಪಡಿಸಿ ಮಂಗಳೂರಿನಲ್ಲಿ ಚಟುವಟಿಕೆಗಳು ಶಬ್ದ ಆಗಲಿವೆ. ಜನತಾ ಕರ್ಫ್ಯೂ ಸಂಪೂರ್ಣ ಯಶಸ್ವಿಗೊಳಿಸುವಂತೆ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಜನರಲ್ಲಿ ಮನವಿ ಮಾಡಿದ್ದಾರೆ. ಮಂಗಳೂರಿನ ಜನತೆಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಮನವಿಯನ್ನು ಮಾಡ್ತೀನಿ. ಮಂಗಳೂರಿನ ಜನತೆ ಇದರ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು, ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಅದರ ಮುಖಾಂತರ ಈ ಕೊರೋನಾವನ್ನು ಮಂಗಳೂರಿನಿಂದ ಮಾರಿ ಓಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಬಹಳ ದೊಡ್ಡ ಪ್ರಯತ್ನ ಕೂಡ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ತಿಂಡಿ ತಿನಿಸು ವ್ಯಾಪಾರ ನಿಷೇಧ ಆದೇಶ ಹೊರಡಿಸಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕೊರೋನಾ ವೈರಸ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಹಲವಾರು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಂಗಳೂರು ಮೇಯರ್ ದಿವಾಕರ್ ತಿಳಿಸಿದ್ದಾರೆ. ನಮ್ಮ ಊರಿನವರನ್ನು ಹೇಗೆ ರಕ್ಷಿಸಬಹುದು ಅಂತ ಊರಿನವರಿಗೆ ಈಗ ನಮ್ಮ ಜನರಿಗೆ ಅದರ ಬಗ್ಗೆ ಜನಜಾಗೃತಿ ಮೂಡಿಸಬೇಕು. ಹೆಚ್ಚಿನವರಿಗೆ ಇದರ ಬಗ್ಗೆ ಅರಿವು ಜಾಸ್ತಿ ಇಲ್ಲ. ಈಗ ಎಲ್ಲಿ ತನಕ ಹೇಳಿದರೆ, ಈಗ ಕೊರೋನಾ ವೈರಸ್ಸಿಗೆ ತುತ್ತಾದವ ಅದರ ಬಗ್ಗೆ ಆಗಲೇ ಕ್ರಮ ತೆಗೆದುಕೊಂಡು ಇಷ್ಟು ವೈರಲ್ ಆಗೋದಿಲ್ಲ. ಈಗ ಗಲ್ಫಿಂದ ಬರಲಿ ಎಲ್ಲಿಂದ ಬರಲಿ ಅವನಿಗೊಂದು ಕೆಮ್ಮು ಜ್ವರ ಬಂದರೆ ಅದರ ಬಗ್ಗೆ ಬೇಗ ನಮ್ಮ ಇಲ್ಲಿಯ ಡಾಕ್ಟ್ರವರಿಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಹೊರಗೆ ತಿರುಗದೆ ಮನೆಯಲ್ಲೇ ಇದ್ದರೆ ಇದೊಂದು ಜಾಸ್ತಿ ಜನಜಾಗೃತಿ ಮೂಡಿಸಲಿಕ್ಕೆ ಸಾಧ್ಯ. ಈಗ ಹೆಚ್ಚು ಗಲ್ಫಿಂದ ಬಂದವರು ಅವರಿಗೆ ಕೆಮ್ಮು ಜ್ವರ ಇದ್ದು ಸಹ ಅದರ ಬಗ್ಗೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಈಗ ಎಲ್ಲಿ ತನಕ ಹೇಳಿದರೆ ಇಬ್ಬರು ಹಾಸ್ಪಿಟಲ್ಗೆ ಅವತ್ತು ನಿಮಗೆ ಸಹ ಗೊತ್ತಿರ್ಬೋದು, ಇಬ್ಬರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಅಲ್ಲಿಂದ ತಪ್ಪಿಸಿ ಹೋಗಿದ್ದಾರೆ. ಇದರಿಂದ ಇಷ್ಟು ಜಾಸ್ತಿ ಆಗಲಿಕ್ಕೆ ಕಾರಣ ಈಗ 14 ದಿವಸ ವೈರಲ್ ಇದ್ದವ ಇಲ್ಲದೇ ಇದ್ದವ ಸಹ ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. 14 ದಿವಸ ಮನೆಯಿಂದ ಹೊರಗೆ ಬರದೆ ಎಲ್ಲಿಯೂ ತಿರುಗಾಡದೆ ಮನೆಯಲ್ಲೇ ಇದ್ದರೆ ಇದರ ಬಗ್ಗೆ ಜಾಸ್ತಿ ಅರಿವು ಮೂಡಿಸಲಿಕ್ಕೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಜನಜಾಗೃತಿ ಕರ್ಫ್ಯೂ, ಜನರೇ ತಿಳಿದು ಇದರ ಬಗ್ಗೆ ಇದು ಮಾಡಬೇಕು. ಒತ್ತಡದ ಮೇರೆಗೆ ಇದು ಮನೆಯಿಂದ ಹೊರಗೆ ಬರಬೇಡಿ ಅಂಥದ್ದೇನಲ್ಲ. ಜನಜಾಗೃತ ಕರ್ಫ್ಯೂ ಎಂಬ ಇದು ನಾಳಿಂದ. ಕೊರೋನಾ ವೈರಸ್ ಎಫೆಕ್ಟ್ ದೇವಾಲಯಗಳಿಗೂ ಮುಟ್ಟಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ರದ್ದು ಮಾಡಲಾಗಿದೆ. ನಗರದ ಸಾಯಿಬಾಬಾ ಮಂದಿರದಲ್ಲಿ ತೀರ್ಥ ಪ್ರಸಾದ ವ್ಯವಸ್ಥೆ ರದ್ದು ಮಾಡಲಾಗಿದೆ. ಎಲ್ಲ ಭಕ್ತರಿಗೂ ಕೂಡ ನಾವು ಹೇಳೋದು, ಆದಷ್ಟು ನಿಮ್ಮ ಮನೆಗಳಲ್ಲಿ ಇದ್ದುಕೊಂಡು ಈ ರೋಗ ಹರಡದಂತೆ ನೀವು ಹೊರಗಡೆ ಹೋಗದೆ ಹೆಚ್ಚಾಗಿ ನಿಮ್ಮ ಮನೆಗಳಲ್ಲೇ ನೀವು ಸ್ವಲ್ಪ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಹಾಗೆ ನಾವು ಇಲ್ಲಿ ಕೂಡ ಮಾಹಿತಿ ಹಾಕಿದ್ದೇವೆ, ನೀವು ನೋಡ್ಬೋದು ಫ್ಲೆಕ್ಸಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದೇವೆ. ಬರುವ ಆಡಳಿತ ಅಪ್ಪಣೆ ಬರುವವರೆಗೆ, ಅಂದರೆ ನೆಕ್ಸ್ಟಿನ ಏನು ಮಾರ್ಗದರ್ಶನ ಕೊಡ್ತಾರೆ ಅದರವರೆಗೆ ನಾವು ಇಲ್ಲಿ ಯಾವುದು ಅನ್ನದಾನವನ್ನು ಮಾಡೋದನ್ನು ನೀನು ನಿಗದಿಪಡಿಸಲಿಲ್ಲ ಅಂತ ಇಲ್ಲಿ ಹೇಳಿದ್ದೇವೆ. ಯಾಕಂದರೆ ತೀರ್ಥ ಕೊಡೋದ್ರಲ್ಲಿ, ಅನ್ನದಾನ ಮಾಡೋದ್ರಲ್ಲಿ ಜನ ಇನ್ನಷ್ಟು ಜಾಸ್ತಿ ಇರ್ತಾರೆ. ಈ ತೀರ್ಥ ತಗೊಳ್ಳುವಾಗ ಸಹ ತುಂಬ ಜನ ಕ್ಯೂ ನಿಲ್ತಾರೆ, ಒಬ್ಬರಿಗೊಬ್ಬರು ಹರಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಾವು ಆದಷ್ಟು ಹರಡದಾಗಿ ನಾವೇ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕೆಂಬ ಹೇಳುವ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ದೇವೆ. ಎಲ್ಲರಿಗೂ ಒಳಿತಾಗಲಿ, ಯಾರಿಗೂ ಈ ರೋಗ ಬರುವುದು ಬೇಡ, ನಮ್ಮ ಊರಿಂದ ಅದು ಮಾರಕ ರೋಗ ದೂರ ಹೋಗಲಿ ಅಂತ ಹೇಳುವುದೇ ನಮ್ಮ ಆಸೆ. ನಾವು ಬಾಬರಲ್ಲಿಯೂ ಅದನ್ನು ಗುರುವಾರ ದಿವಸ ಬೆಳಿಗ್ಗೆ ಕಾಕಡ ಆರತಿ ಆದ ಕೂಡಲೇ ನಾವು ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಬಂದ ಭಕ್ತರು ಕೂಡ ಬಂದಿದ್ದು. ಕಾಕಡ ಆರತಿ ಬೆಳಿಗ್ಗೆ 6 ಗಂಟೆಗೆ ದೇವರು ನೆಬ್ಬಿಸುವ ಒಂದು ಕಾಕಡ ಆರತಿ ಆಗ್ತದೆ. ದೇವರು ನೆಬ್ಬಿಸಿ ಇದರ ಬಗ್ಗೆ ಒಂದು ನಾವು ಪ್ರಾರ್ಥನೆ ಕೂಡ ಮಾಡಿದ್ದೇವೆ. ದಯವಿಟ್ಟು ಬಾಬರೇ ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಈ ಮಾರಕ ರೋಗದಿಂದ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಯಾಕಂದರೆ ಬಾಬರು ಹಿಂದೆ ಕೂಡ ಅವರು ಜೀವಂತದಲ್ಲಿ ಇರುವಾಗ ಈ ಹಿಟ್ಟನ್ನು ಕಲಟಿಸಿ ಕಲಾರ ರೋಗ ಬಂದಾಗ ನಾಸಿಕ್ ಏನು ಶಿರಡಿ ಪ್ರದೇಶದ ಅಲ್ಲಿ ಆ ಹಿಟ್ಟನ್ನು ಊರಿನ ಹೊರಗಡೆ ಎಲ್ಲ ಬಿಸಾಡಿದಾಗ ಜನರು ಕೇಳ್ತಾರೆ, ಇದು ಯಾಕೆ ನೀವು ಹೀಗೆ ಬಿಸಾಡಿದೆ ಅಂದರೆ ರೋಗವನ್ನು ಹೊರಗೆ ಓಡಿಸಿದೆ ಅಂತ ಹೇಳಿ ಅವರು ಹೇಳಿದರು. ಇನ್ನು ನಮ್ಮ ಊರಿಗೆ ರೋಗ ಬರದಾಗೆ ಆ ಊರಿನಲ್ಲಿದ್ದ ರೋಗಗಳನ್ನೆಲ್ಲ ಹೊರಗೆ ಓಡಿಸಿದರು ಅಂತ ಒಂದು ಬಾಬರ ಮೇಲೆ ವಿಶ್ವಾಸ ನಮಗೆ. ಹಾಗೆ ಬಾಬರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಆದಷ್ಟು ಶೀಘ್ರವಾಗಿ ಈ ಕೊರೋನಾ ವೈರಸ್ ಏನಿದೆ ಅದು ಕಂಪ್ಲೀಟ್ ನಿರ್ನಾಮವಾಗಿ ನಮಗೆಲ್ಲ ಒಂದು ನೆಮ್ಮದಿಯ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಆಗಲಿ ಅಂತೇಳಿ ಬಾಬರಲ್ಲಿ ಪ್ರಾರ್ಥನೆ ಮಾಡಿ. ಕೊರೋನಾ ವೈರಸ್ ಸೋಂಕು ಕಡಿಮೆ ಆಗುವವರೆಗೂ ಮನೆಯಲ್ಲಿ ಇರುವುದು ಉತ್ತಮ. ಇದು ನ್ಯೂಸ್ ಟೈಮ್ ಸುದ್ದಿವಾಹಿನಿಯ ಕಳಕಳಿಯ ವಿನಂತಿ.